ಸುಳ್ಯದಲ್ಲಿ ನಡೆದ ರಾಜ್ಯ ಮಟ್ಟದ ಹಾಫ್ ಮ್ಯಾರಥಾನ್ ಸ್ಪರ್ಧೆಯ ಸಮಾರೋಪ ಸಮಾರಂಭವು ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್, ದಕ್ಷಿಣ ಕನ್ನಡ ಅಥ್ಲೆಟಿಕ್ ಅಸೋಸಿಯೇಷನ್ ಮತ್ತು ಕೆವಿಜಿ ಸಮೂಹ ಸಂಸ್ಥೆಗಳ ಸಹಕಾರದೊಂದಿಗೆ ನಡೆಯಿತು. ಸ್ಪರ್ಧೆಯ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿ ನೆಲೆಯಲ್ಲಿ ಮಾತನಾಡಿದ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಮುಖ್ಯ ಅಥ್ಲೆಟಿಕ್ಸ್ ತರಬೇತುದಾರ ಕುರಿಯನ್ ಮ್ಯಾಥ್ಯೂ ಮಾತನಾಡಿ, ಸುಳ್ಯಕ್ಕೆ 2 ಸಿಂಥೆಟಿಕ್ ಟ್ರ್ಯಾಕ್ಗಳ ಅಗತ್ಯವಿದ್ದು, ಅದು ಒಂದು ಕೆವಿಜಿ ವಿದ್ಯಾಸಂಸ್ಥೆ ಹಾಗೂ ಇನ್ನೊಂದು ಸರ್ಕಾರದ ಕಡೆಯಿಂದ ನಿರ್ಮಾಣವಾಗಲಿ ಎಂದು ಹೇಳಿದ್ರು. ಇಲ್ಲಿನ ಕೆವಿಜಿ ಸಂಸ್ಥೆಯವರಿಗೆ ಸರ್, ತಮ್ಮ ಕ್ಯಾಂಪಸ್ ಅಲ್ಲಿ ಒಂದು ಸುಸಜ್ಜಿತವಾದಂತಹ ಸಿಂಥೆಟಿಕ್ ಟ್ರ್ಯಾಕ್ ಅತಿ ಅಗತ್ಯ. ಈಗ ನೋಡವಿದ್ರೆ ಆಳ್ವಾಸನವರು ಒಂದು ಸಿಂಥೆಟಿಕ್ ಟ್ರ್ಯಾಕ್ ಅನ್ನು ಅವರಿಗೆ 2 ಇದೆ ಸ್ವಂತವಾದದ್ದು. ಹಾಗೆ 2 ಮಾಡಿಕೊಂಡ್ರೆ ಸುಳ್ಯದಲ್ಲಿ ಒಂದು ಕೆವಿಜಿ ಅವರ ವತಿಯಿಂದಲೂ, ಇನ್ನೊಂದು ರಾಜಕೀಯ ಮುಖಂಡರಲ್ಲಿದ್ದಾರೆ, MLA ಅವರ ಆಬ್ಸೆನ್ಸ್ ಇದೆ, ಮುಖಂಡರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ, ಈ ಮಾತನ್ನು ತಾವು ದಯಮಾಡಿ ಶ್ರೀಯುತ ಅಂಗಾರ್ ಅವರಿಗೂ MP ಅವರಿಗೂ ಪಾಸ್ ಮಾಡಿ. ನಮಗೆ ರಾಜಕೀಯ ಮುಖಂಡರು ಬೇಕಾಗಿರುವಂತದ್ದು ನಮ್ಮ ಡೆವಲಪ್ಮೆಂಟ್ಗೋಸ್ಕರ. ಇಲ್ಲಿ ಒಂದು ಸಿಂಥೆಟಿಕ್ ಟ್ರ್ಯಾಕ್ ಅನ್ನು ಭರಿಸೋದಕ್ಕೆ ನೀವು ಶ್ರಮ ಪಡಬೇಕು, ನಮಗೆ ತಂದು ಕೊಡಬೇಕು. ಈ ಸಂದರ್ಭ ಕ್ರೀಡಾ ಕ್ಷೇತ್ರದ ಸಾಧಕರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಅಧ್ಯಕ್ಷ ಡಾಕ್ಟರ್ ಕೆವಿ ಚಿದಾನಂದ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಅಕಾಡೆಮಿ ನಿರ್ದೇಶಕ ಅಕ್ಷಯ್ ಕೆಸಿ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಿತ್ಯಾನಂದ ಮುಂಡೋಡಿ, ಅರಂತೋಡು ಪಾಪ್ಯುಲರ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ PB ದಿವಾಕರ್ ರೈ ಮತ್ತಿತರರು ಉಪಸ್ಥಿತರಿದ್ದರು. ತೇಜೇಶ್ವರ್ ತೋಡಿಕಾನ V4 News 24/7 ಸುಳ್ಯ.